ಎಲ್ಲರಿಗೂ ನಮಸ್ಕಾರ. SRK ರಜತ ಸಂಭ್ರಮ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮ ಮೂಲಕ ಹಂಚಿಕೊಳ್ಳಲು ನಾನು ಬಯಸ್ತೇನೆ. SRK ಸಂಸ್ಥೆಯ ಮಾಲಕರು ಶ್ರೀಯುತ ಶ್ರೀ ಕೇಶವ ಕಲಾಯಿಗುತ್ತು ಇವರ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮ ಮೂಲಕ ಹಂಚಿಕೊಳ್ಳಲು ಬಯಸ್ತೇನೆ. ಶ್ರೀಯುತ ಕೇಶವ ಅಮೆ ಇವರು SRK ಎಂಬ ಸಂಸ್ಥೆಯನ್ನು ಕಟ್ಟಿ 25 ವರ್ಷಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಅವರ ಸಂಸ್ಥೆಯಿಂದ ಅವರು ಪಡೆದಂಥ ಲಾಭಾಂಶವನ್ನು ಸಮಾಜಕ್ಕೂ ಸಮಾಜದ ಯಾರು ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗೆ ಅದನ್ನು ಹಂಚಬೇಕು, ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ಯಾವ ರೀತಿ ಹಿಂದಿರುಗಿಸಬೇಕೆಂದು ಅವರ ಆ ಕಲ್ಪನೆಯ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಅವರು ತಮ್ಮದೇ ಆದ ಕಲ್ಪನೆಯೊಂದಿಗೆ ಸುಮಾರು 1 ವರ್ಷದಿಂದ ರಕ್ತದಾನ ಶಿಬಿರ, ಶಾಲೆಗಳಿಗೆ ವಿವಿಧ ಡೊನೇಷನ್ಗಳು ಮತ್ತು ಆರೋಗ್ಯ ಶಿಬಿರ, ಕೃಷಿಕರಿಗೆ ಮಾಹಿತಿ ಶಿಬಿರ ಮುಂತಾದ ಹಲವು ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಹಮ್ಮಿಕೊಂಡು ಅದರಿಂದ ಅವರ ಗ್ರಾಹಕರಿಗೆ ಮತ್ತು ಎಲ್ಲರಿಗೂ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದೀಗ 25ನೇ ತಾರೀಕು ಮೇ 25ರಂದು ಅವರ ಕಲಾಯಿಗುತ್ತು ಮನೆಯ ವಠಾರದಲ್ಲಿ ರಜತ ಸಂಭ್ರಮ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮೆಲ್ಲರನ್ನು ನಾನು ಆಹ್ವಾನಿಸಲು ಅದಕ್ಕೊಂದು ಸ್ಪಷ್ಟ ಮತ್ತು ಕಾರಣ ಇದೆ. ಯಾಕಂತೇಳಿದರೆ ಶ್ರೀಯುತ ಕೇಶವಗೌಡ ಅಮೆ ಕಲಾಯಿಗುತ್ತು ಇವರು ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಕುಟುಂಬದ ಸದಸ್ಯರು ಮತ್ತು ನ್ಯೂಸ್ ಪುತ್ತೂರು ಇದರ ಬೆನ್ನೆಲುಬು. ಆದ ಕಾರಣ ಶ್ರೀ ಕೇಶವರ ಈ ಸಾಧನೆ ಮತ್ತು ಅವರ ಸಮಾಜ ಸೇವೆ ಇದರ ಬಗ್ಗೆ ತಮಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಶ್ರೀ ಕೇಶವರ ಈ SRK ಲ್ಯಾಡರ್ ಸಂಸ್ಥೆ 25 ವರ್ಷವನ್ನು ಪೂರೈಸಿದೆ. ಒಂದು ಸಂಸ್ಥೆ 25 ವರ್ಷವನ್ನು ಪೂರೈಸಬೇಕಾದರೆ ಅದಕ್ಕೆ ಅದರದೇ ಆದ ಸವಾಲುಗಳು ಮತ್ತು ಕಾಂಪಿಟೇಷನ್ ಎಲ್ಲವನ್ನು ಎದುರಿಸಿ 25 ವರ್ಷಗಳ ಕಡೆಗೆ ಮುನ್ನುಗ್ಗುವ ಸಾಧನೆ ಸಾಮಾನ್ಯವಾದುದಲ್ಲ. ಶ್ರೀ ಕೇಶವರು ಈ ಸಾಧನೆಯನ್ನು ಅವರ ಅಂಗವೈಕಲ್ಯತೆಯನ್ನು ಮೆಟ್ಟಿ ನಿಂತು ಈ ಸಾಧನೆಯನ್ನು ಸಾಧಿಸಿದ್ದಾರೆ ಮತ್ತು ತಮ್ಮ ಸಾಧನೆಯ ಅವಧಿಯಲ್ಲಿ ತಾವೇನು ಗಳಿಸಿದ್ದಾರೆ ಅದನ್ನು ಸಮಾಜಕ್ಕಾಗಿ ಅರ್ಪಿಸಬೇಕೆಂಬ ಅವರ ಒಳ್ಳೆಯ ಮನಸ್ಸೇ ಅವರನ್ನು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕರು ಮತ್ತು ನ್ಯೂಸ್ ಪುತ್ತೂರಿನ ಹುಟ್ಟಿನೊಂದಿಗೆ ಅವರ ಸಹಭಾಗಿತ್ವ ಮತ್ತು ನಮ್ಮ ಸಂಸ್ಥೆಯೊಂದಿಗೆ ಅವರ ಸಮಾಜ ಸೇವೆಯನ್ನು ಮಾಡುವಂಥ ಮನಸ್ಥಿತಿ ಅವರನ್ನು ನಮ್ಮೊಂದಿಗೆ ಸೇರಿಸಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದ ಕಾರಣ ತಮ್ಮೆಲ್ಲ ನ್ಯೂಸ್ ಪುತ್ತೂರು ಓದುಗರು ಮತ್ತು ಹಿತೈಷಿಗಳು ಎಲ್ಲರೂ 25ರಂದು ಅಪರಾಹ್ನ 2ರಿಂದ ಕಲಾಯಿಗುತ್ತು ಅವರ ವಠಾರದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 10 ಗಂಟೆಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮವನ್ನು ಪೂರ್ತಿ ಭಾಗವಹಿಸಿ ಅವರ ಒಂದು ಪ್ರೀತಿಗೆ ಮತ್ತು ಅವರ ಒಂದು ಹೃದಯ ವೈಶಾಲ್ಯಕ್ಕೆ ಒಂದು ಗೌರವವನ್ನು ನೀಡುವಂತಹ ಕೆಲಸವನ್ನು ತಾವೆಲ್ಲರೂ ಮಾಡಬೇಕೆಂದು ತಮ್ಮನ್ನು ವಿನಂತಿಸುತ್ತಾ ನಮ್ಮ ಎಲ್ಲ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕರು ಮತ್ತು ಸಿಬ್ಬಂದಿಗಳ ಎಲ್ಲರ ಪರವಾಗಿ ತಮ್ಮನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.